ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಅಂಚೆ ಇಲಾಖೆ ವತಿಯಿಂದ ಆಧಾರ್ ನೋಂದಣಿ ಮತ್ತು ತಿದ್ದುಪಡಿ ಮಾಹಿತಿ ಕೈಪಿಡಿ ಬಿಡುಗಡೆ ಸಮಾರಂಭ ನಡೆಯಿತು. ಇನ್ನು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೈಪಿಡಿಯನ್ನ ಬಿಡುಗಡೆಗೊಳಿಸಿದರು. ಈ ವೇಳೆ ಮಾತನಾಡಿದ ಮಂಗಳೂರು ಅಂಚೆ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರಾದ ಶ್ರೀ ಹರ್ಷ, ಅಂಚೆ ಕಚೇರಿಯಲ್ಲೂ ಆಧಾರ್ ನೋಂದಣಿ ಮತ್ತು ತಿದ್ದುಪಡಿ ಮಾಡಲಾಗುತ್ತಿದೆ. ಇದರ ಬಗ್ಗೆ ಜನರಲ್ಲಿ ಮಾಹಿತಿ ನೀಡುವ ಕಾರ್ಯ ನಿರಂತರವಾಗಿ ನಡೆಯುತ್ತಿದೆ ಅಂತ ಹೇಳಿದರು. ಯಾವಾಗ ಮಾಡಬೇಕು, ಆಧಾರ್ ಎಷ್ಟನೇ ವರ್ಷದಲ್ಲಿ ಮಾಡಬೇಕು, ಹೆಸರು ಬದಲಾಯಿಸೋದು ಹೇಗೆ, ಎಷ್ಟು ಸಲ ಬದಲಾಯಿಸಬಹುದು, ಡೇಟ್ ಆಫ್ ಬರ್ತ್ ಬದಲಾಯಿಸಬಹುದು, ಅದನ್ನು ಎಷ್ಟು ಸಲ ಬದಲಾಯಿಸಬಹುದು, ಮತ್ತೆ ಅಡ್ರೆಸ್ ಬದಲಾಯಿಸೋದು ಹೇಗೆ, ಎಷ್ಟು ಮತ್ತೆ ಪ್ರಾಯದವರಿಗೆ ಮಾಡಬಹುದಾ, ತುಂಬಾ ಪ್ರಾಯದವರಿಗೆ ಮಾಡೋದು ಹೇಗೆ, ರೇಷನ್ ಕಾರ್ಡ್ ಅಲ್ಲಿ ತಗೊಳ್ಳಿಕ್ಕೆ ಹೋಗುವಾಗ ಪದೇ ಪದೇ ಫೇಲ್ ಆಗ್ತಾ ಇದೆ, ಅದು ಫೇಲ್ ಆದ್ರೆ ಅವರಿಗೂ ಶ್ರಮ, ಇವರಿಗೂ ಸಹ ಸಿಗುದಿಲ್ಲ, ಅದಕ್ಕೆಲ್ಲ ಸೊಲ್ಯೂಷನ್ ಹೇಗೆ, ಮದುವೆಯಾಗಿ ಬಂದಾಗ ಅವರಿಗೆ ಯಾವುದೇ ದಾಖಲೆ ಇರೋದಿಲ್ಲ ಗಂಡನ ಮನೆಯಲ್ಲಿ, ಅವರಿಗೆ ಅಡ್ರೆಸ್ ಪ್ರೂಫ್ ಬದಲಾಯಿಸಲಿಕ್ಕೆ ಏನು ಮಾಡಬೇಕು, ಮತ್ತೆ ಕೆಲವರು ಫೋಟೋ 15 ಸಣ್ಣ ಬಾಲಕರಾಗಿರೋ ಫೋಟೋ ತೆಗೆದಿರ್ತಾರೆ ಆಧಾರ್ ಕಾರ್ಡ್, ಅದು ಪ್ರಾಯದವರೆಗೂ ಅದೇ ಇರ್ತದ, ಚೇಂಜ್ ಮಾಡಬೇಕು, ಒಂದು 35 ವರ್ಷದ ಫೋಟೋ ಚೇಂಜ್ ಮಾಡಬೇಕು, ಅವರಿಗೆ ಹೇಗೆ ಮಾಡೋದು, ಅಂಗವಿಕಲರು ಇರ್ತಾರೆ, ದಿವ್ಯಾಂಗರು, ಅವರಿಗೆ ಕೈ ಇರುವುದಿಲ್ಲ ಫಾರ್ ಎಕ್ಸಾಂಪಲ್, ಅಥವಾ ಕಣ್ಣಿನ ದೃಷ್ಟಿ ಡಿಟೆಕ್ಟ್ ಆಗೋದಿಲ್ಲ, ಅವರಿಗೆ ಮಾಡಲಿಕ್ಕೆ ಅವಕಾಶ ಇದೆಯಾ, ಅವರಿಗೊಂದು ಸ್ಪೆಷಲ್ ಪ್ರೊವಿಷನ್ ಕೊಟ್ಟು ಮಾಡಿದ್ದಾರೆ. ಸೊ ಅಂಥದ್ದನ್ನೆಲ್ಲ ನಮ್ಮ ಆಪರೇಟರ್ಗಳಿಗೆ ಗೊತ್ತಿಲ್ಲದಿದ್ದರೆ, ಜನಸಾಮಾನ್ಯರ ಮಾಹಿತಿ ಗೊತ್ತಿಲ್ಲದಿದ್ದರೆ ಅವರು ಮಾತ್ರ ಸಫರ್ ಆಗ್ತಾರೆ. ಬೇರೆ ಆಪರೇಟರ್ ನಾವು ಆಫೀಷಿಯಲಿ ಗೊತ್ತಿಲ್ಲದಿದ್ದರೆ 10 ಜನ ಅವರಿಗೆ ತಪ್ಪು ಮಾಹಿತಿ ಕೊಟ್ಟು ಅಂದರೆ ಅನಾವಶ್ಯಕ ಅಲೆದಾಡುವಾಗ ಆಗ್ತದೆ. ಸೊ ಇದನ್ನೆಲ್ಲ ಆಪರೇಟರ್ಗಳಿಗೂ ಮತ್ತು ಜನಸಾಮಾನ್ಯರಿಗೆ ಅರ್ಥ ಆಗುವುದು, ಇದೆಲ್ಲ ಪ್ರಶ್ನೆಗಳಲ್ಲಿ ನಾವು ಕವರ್ ಮಾಡಿದ್ದೇವೆ. ಈ ವೇಳೆ ಸಂಸದ ನಳಿನ್ ಕುಮಾರ್ ಕಟೀಲ್, ಜಿಲ್ಲಾಧಿಕಾರಿ ಕೆವಿ ರಾಜೇಂದ್ರ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.